ತುಳುನಾಡು ಉಭಯ ಜಿಲ್ಲೆಗಳ ವಿಶೇಷ ಸಂಸ್ಕೃತಿಗಳ ಜಿಲ್ಲೆ. ದೈವಾರಾಧನೆಯ ಒಂದು ವಿಶೇಷ ಸಂಸ್ಕೃತಿಯ ಕೇಂದ್ರ. ಧಾರ್ಮಿಕ ಪರಿಷತ್ ಬಿಜೆಪಿ ಆಡಳಿತ ವೇಳೆ ರಚಿಸಲಾಗಿತ್ತು. ಇದರ ಅಡಿಯಲ್ಲಿ ದೈವಾರಾಧನೆಯನ್ನ ಸೇರಿಸಲಾಗಿದೆ. ಇದೀಗ ಹೊಸ ಆದೇಶದಂತೆ ಭಂಡಾರ ದೇವಸ್ಥಾನಕ್ಕೆ ಹೋದರೆ ಮತ್ತೆ ವಾಪಸ್ಸು ತೆಗೆಯಲಿಕ್ಕಿಲ್ಲ. ಇದು ಧಾರ್ಮಿಕ ಆಚರಣೆಗೆ ವಿರುದ್ಧವಾಗಿದೆ. ದೈವದ ಭಂಡಾರ ಪೂರ್ವಜರಿಂದ ಬಂದಂತೆಯೇ ನಡೆಸಿಕೊಂಡು ಹೋಗಬೇಕು. ಆದರೆ ಇದೀಗ ಸರ್ಕಾರ ಈ ಆದೇಶ ಧಾರ್ಮಿಕ ಆಚರಣೆಗೆ ವಿರುದ್ಧವಾಗಿದೆ. ದೇವಸ್ಥಾನವನ್ನು ಸರ್ಕಾರ ಧಾರ್ಮಿಕ ಪರಿಷತ್ನಿಂದ ಹೊರತೆಗೆಯಬೇಕು. ಇಲ್ಲಿ ಯಾವುದೇ ರಾಜಕೀಯಗಳಿಲ್ಲ, ಕೇವಲ ಧಾರ್ಮಿಕ ನಂಬಿಕೆ ವಿಚಾರ ಎಂದು ದೈವಾರಾಧನೆ ಬಗ್ಗೆ ಮಾಜಿ ಜಿಲ್ಲಾ ಸಚಿವರಾದ ಬೀರಮಾನಾಥ್ ರೈ ಹೇಳಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಒಂದು ಕಟ್ಟುಪಾಡಿನಲ್ಲಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನ ಈ ಧಾರ್ಮಿಕ ಪರಿಷತ್ ಬಿಜೆಪಿ ಸರ್ಕಾರ ಇದಾಗಿ ಧಾರ್ಮಿಕ ಪರಿಷತ್ ರಚನೆ ಆಯಿತು. ಕೆಲವು ದೈವಾರಾಧನೆಯ ದೇವಸ್ಥಾನಗಳು ಕೂಡ ಈ ಧಾರ್ಮಿಕ ಪರಿಷತ್ನ ಎಂಡೋಮೆಂಟ್ ವ್ಯಾಪ್ತಿಗೆ ಸೇರಿದೆ. ದೈವಾರಾಧನೆಯ ಸಾಂಪ್ರದಾಯಿಕವಾಗಿ ಪ್ರಾದೇಶಿಕವಾಗಿ ಗ್ರಾಮ ಮತ್ತು ಸೀಮೆಗಳಾಗಿ ವಿಂಗಡಣೆ ಮಾಡ್ತಾರೆ. ಸೀಮೆ ದೇವರು ಅಂತ ಇದ್ದಾರೆ. ಕೆಲವು ಸೀಮೆ ದೇವಸ್ಥಾನಗಳ ಇಡೀ ಕೆಲವು ಬೀಡಿನಲ್ಲಿರ್ತಕ್ಕಂಥ